ಕಟ್ಟೆಮಕ್ಕಿ ಬ್ರಹ್ಮ ಅಂತ ಹೇಳ್ಕೊಂಡು ಹಿಂದೆ ಅಂದರೆ ನಮ್ಮ ಕರಾವಳಿ ಇರುವಂಥದ್ದು ಬನಗಳು, ನಾಗಬನ, ಬ್ರಹ್ಮಸ್ಥಾನ ಅಂತೇಳಿ ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಅಷ್ಟೇ ಒಂದು ದೊಡ್ಡ ಮರದ ಬುಡದಲ್ಲಿ ಒಂದು ದೊಡ್ಡ ಕಲ್ಲು 2 ಫೀಟದ ಚೌಕದ ಬ್ರಹ್ಮನ ಕಲ್ಲೊಂದು, ಅದಕ್ಕೆ ಪೂಜೆ ಅಂದರೆ ಏನು ನಿತ್ಯ ಪೂಜೆಗಳೇನಿರಲಿಲ್ಲ. ದಾರಿಯಲ್ಲಿ ಹೋಗೋ ಕಾಲಮಾರ್ಗ ನಡ್ಕೊಂಡು ಹೋಗುವವರು, ಸರಕು ಸಾಮಾನು ತಗೊಂಡು ಹೋಗೋರು, ದನ ಕರುಗಳನ್ನು ತಗೊಂಡು ಹೋಗೋರು, ಹಿಂದೆಲ್ಲ ಓಟದ ಕೋಣಗಳು ಅಥವಾ ಬೇಸಾಯ ಸಮಯದಲ್ಲಿ ಬೇರೆ ಬೇರೆ ಕಡೆಯಿಂದ ಎತ್ತುಗಳನ್ನ ಕೋಣಗಳನ್ನ ತಗೊಂಡು ಹೋಗೋರು ಅಂಥವರೆಲ್ಲ ಇಲ್ಲಿ ನಿಲ್ಲಿಸಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗ್ತಿದ್ರು. ಅವರಿಗೆ ಏನೂ ತೊಂದರೆ ಆಗಲಿಲ್ಲ. ಎಷ್ಟೋ ವರ್ಷದಿಂದ ಇದ್ದಂಥದ್ದು ಮಾರ್ಗ ಈಗ ನೀವೆಲ್ಲ ನೋಡೋ ಹಾಗೆ ಅಂಕುಡೊಂಕಾಗಿದ್ದಂಥದ್ದು ರಸ್ತೆ ಆದಮೇಲೂ ಸಹ, ಆದರೂ ಸಹ ಏನೊಂದು ಅಪಘಾತಗಳಾಗಲಿ ಅವಘಡಗಳಾಗಲಿ ಏನೂ ಆ ಬ್ರಹ್ಮನ ದಯದಿಂದ ಆದದ್ದಿಲ್ಲ. ಹಾಗೆ ಕಾಲಕ್ರಮೇಣ ಮುಂದೆ ಬಂದ ಹಾಗೆ ಎಲ್ಲ ಒಂದೊಂದು ಮನೆಗಳಾಯಿತು. ಅವರೆಲ್ಲ ಸೇರಿಕೊಂಡು ಒಂದು 93ನೇ ಇಸ್ವಿಯಲ್ಲಿ 1993ರಲ್ಲಿ ಒಂದು ಸಣ್ಣ ಗುಡಿಯನ್ನು ಕಟ್ಟಿ ಪೂಜೆ ಮಾಡಿಕೊಂಡು, ಪೂಜೆ ಪುನಸ್ಕಾರ ಪ್ರತಿ ವಾರದಲ್ಲೊಮ್ಮೆ ಪೂಜೆ, ಸಂಕ್ರಮಣ ದಿವಸ ವಿಶೇಷ ಪೂಜೆಗಳು, ಆಮೇಲೆ ಇನ್ನು ಸೋಣೆ ತಿಂಗಳಲ್ಲಿ ವಿಶೇಷ ಪೂಜೆ, ಆಮೇಲೆ ವರ್ಷದಲ್ಲಿ ವರ್ಧಂತಿ ಬಗ್ಗೆ ಫೆಬ್ರವರಿ 15ನೇ ತಾರೀಕು ಪ್ರತಿ ವರ್ಷ 93ನೇ ಇಸ್ವಿಯಿಂದ ನಿನ್ನೆ 24ನೇ ಇಸ್ವಿವರೆಗೂ ಮಧ್ಯಾಹ್ನದಲ್ಲಿ ಪ್ರಧಾನ ಹೋಮಗಳು, ಆಮೇಲೆ ಬೇರೆ ಬೇರೆ ಸೇವೆ, ಹರಿವಣ್ಣ ನೈವೇದ್ಯ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಮಂಗಳಾರತಿ ಇರ್ಬೋದು, ಅಥವಾ ತುಲಾಭಾರ ಸೇವೆ ಇರ್ಬೋದು. ಅದೇನೇನು ಭಕ್ತಾದಿಗಳು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಅವ್ರು ಏನೇ ಪ್ರಾರ್ಥನೆ ಮಾಡಲಿ ದೊಡ್ಡ ಸೇವೆಯನ್ನು ಬ್ರಹ್ಮ ಕೇಳುವುದಿಲ್ಲ. ಒಟ್ಟು ಪ್ರಾರ್ಥನೆ ಮಾಡಿ ಒಂದು ಮಂಗಳಾರತಿಯನ್ನು ಕೊಡುತ್ತೆ ಅಥವಾ ಒಂದು ಪಂಚಕಜ್ಜಾಯ ನೈವೇದ್ಯವನ್ನು ಮಾಡ್ತೇನೆ ಅಂತೇಳಿ ಸಹ ಅನುಗ್ರಹ ಪಡೆದವರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಆ ಎಲ್ಲ ಸೇವೆಗಳನ್ನು ನಡೆಸಿ ಮಧ್ಯಾಹ್ನದಲ್ಲಿ ವಿಶೇಷವಾಗಿ ಅನ್ನದಾನ 1,500ವರೆಗೂ ಇದೇ ಒಂದು ಇಕ್ಕಟ್ಟು ಜಾಗದಲ್ಲಿ ಏನೂ ತೊಂದರೆ ಇಲ್ಲದೆ ಆ ಬ್ರಹ್ಮಲಿಂಗೇಶ್ವರ ನಡೆಸ್ಕೊಂಡು ಬಂದಿದ್ದಾನೆ, ಎಲ್ಲ ಊರವರ ಸಹಕಾರದಿಂದ. ಹಾಗೆ ಆ ಬ್ರಹ್ಮನ ಪ್ರೇರಣೆಯಂತೆ ಈಗ ರಾಜಮಾರ್ಗದ ಬದಿಯಲ್ಲಿರುವುದರಿಂದ ಅದು ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಹಿಂದಕ್ಕೆ ಹಾಕಬೇಕಂತ ಎಲ್ಲೇ ಸ್ಥಳವಂದಿಗರು ಬೇಕಾದಷ್ಟು ಜಾಗವನ್ನು ದಾನ ಮಾಡಿದರೆ ಆ ಜಾಗದಲ್ಲಿ ಬ್ರಹ್ಮಲಿಂಗೇಶ್ವರನ ಪುನಃ ಪ್ರತಿಷ್ಠಾಪನೆ ಶಿಲಾಮಯವಾದ ಗುಡಿಯನ್ನು ಮಾಡುವುದಂತ ಹೇಳಿ ನಿಶ್ಚಯ ಮಾಡಿಕೊಂಡು ಊರವರ ಸಹಕಾರದಿಂದ ನೀವೆಲ್ಲ ನೋಡುವ ಹಾಗೆ ಇಷ್ಟು ಒಂದು ಬೇಸ್ಮೆಂಟಿನ ಕೆಲಸಗಳು, ಪಂಚಾಂಗದ ಕೆಲಸಗಳಾಗಿದೆ. ಇವತ್ತಿನ ದಿವಸದಲ್ಲಿ ಶಿಲಾನ್ಯಾಸ ಮಾಡಿದ್ದೇವೆ. ಮುಂದಿನ ದಿನಗಳೆಲ್ಲ ಯೋಜನೆಯನ್ನು ಒಂದು 30-80 ಲಕ್ಷದ ಯೋಜನೆಯಲ್ಲಿ ಗರ್ಭಗುಡಿ ಹಾಗೆ ಪ್ರಾಕಾರಗಳನ್ನು ಮಾಡೋದು, ಪರಿವಾರ ದೇವಗಳನ್ನು ಸ್ಥಾಪನೆ ಮಾಡೋದು ಅಂಥೇಳಿ ಎಲ್ಲ ಕಮಿಟಿಯವರನ್ನು ನಾವು ಯೋಜನೆ ಇಟ್ಕೊಂಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೇಳ್ತೇವೆ. ಬ್ರಹ್ಮಲಿಂಗೇಶ್ವರನು ಸಹ ಅಷ್ಟೇ, ಯಾಕಂದರೆ ವಿಶೇಷವಾದ ಈಗ ಇಲ್ಲಿ ನಮ್ಮ ಊರಿಂದ ಸಂಕನಾಣದ ಮಾತ್ರ ಅಲ್ಲ, ಸುಮಾರು ಒಂದು 8-10 ಮೈಲಿನ ಪರಿಸರದವರೆಲ್ಲರೂ ಬಂದು ನಡ್ಕೊಂಡು ಹೋಗೋರು. ಅಂತೂ ವಿಶೇಷವಾಗಿ ಪ್ರಯಾಣಿಕರು, ಇಲ್ಲೆಲ್ಲ ಓಡಾಡುವಂಥ ಎಲ್ಲ ಪ್ರಯಾಣಿಕರು ಸಹ ಅದನ್ನು ನಂಬಿಕೊಂಡೇ ಇದ್ದವರು. ಎಷ್ಟರು ಬೇರೆ ಕಡೆಯಿಂದೆಲ್ಲ ಕಾಣಿಕೆ ಇತ್ಯಾದಿಗಳೆಲ್ಲ ಕಳಿಸ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಜೀರ್ಣೋದ್ಧಾರದ ಪುಣ್ಯ ಕೆಲಸಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ ಆ ಬ್ರಹ್ಮಲಿಂಗೇಶ್ವರನ ಸಂಪೂರ್ಣ ಅನುಗ್ರಹನ ಪಡೆದು ಎಲ್ಲರೂ ಉತ್ತರೋತ್ತರ ಅಭಿವೃದ್ಧಿ ಆಗು